ಉದ್ದದೊಳಗಡೆ ಕೈ ಹಾಕಿದ್ರೆ ಹಾವು ಹುಡುಗಿರಿಂದ ಅವ್ರನ್ನ ಸಾವು ಹೆಂಗಿಡ್ತೀರ ಹಂಗೆ ಕನ್ಸ್ಕಾಣ್ತಾ ಇದೆಯಾ? ಅಬ್ಬಬ್ಬಬ್ಬಾ ಏನ್ ಗುರು ಡೈಲಾಗ್, ಸಾಂಗ್ ಅಂತೂ ಚಿಂದಿ, ಅದೇನ್ ಸಾಹಿತ್ಯ, ಆ ಪದಗಳೆಲ್ಲ ಅದೆಂಗೆ ಬರುತ್ತೋ, ವಾವ್ ಸೂಪರ್ ಅಂತ ಅದ್ಯಾರೋ ಇನ್ಯಾರಿಗೋ ಹೇಳ್ತಿದ್ರು. ಅರೆ ಏನಿದು, ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಮೆತ್ತಗೆ ಮೊಬೈಲ್ ಇಣುಕಿ ನೋಡಿದರೆ ಅಲ್ಲಿ ಟೂ ವೇ ಅನ್ನೋ ಆಲ್ಬಮ್ ಸಾಂಗ್ನ ತುಣುಕೊಂದು ಪ್ಲೇ ಆಗ್ತಿತ್ತು. ಅರೆ ಇದು ನಮ್ಮ ವಿನಯ್ ಅವರ ಆಲ್ಬಮ್, ಇದರ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ದಾರಾ ಅಂತ ಖುಷಿ ಆಯಿತು. ಹಾಗೆ ನಾನು ಕೂಡ ಸರ್ಚ್ ಮಾಡಿ ಹಾಡನ್ನು ಕೇಳಿದೆ. ಅಬ್ಬಬ್ಬಾ ಏನು ಮಾಡಿದ್ದಾರೆ ಗುರು, ಅದ್ಭುತ. 13 ವರ್ಷಗಳ ಹಿಂದೆಯೇ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ ಅಂದರೆ ಸುಮ್ಮನೆನಾ? ನಿನ್ನೆ ಮೊನ್ನೆ ಮಾಡಿದಂತಿದೆ ಟೂ ವೇ ಹಾಡುಗಳು. ಹೀಗಿರುವಾಗ ಟೂ ವೇ ಬಗ್ಗೆ ಹೇಳದೆ ಇರೋಕೆ ಆಗುತ್ತಾ? ಈ ವಿಡಿಯೋದಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ ಕೇಳಿ. ತಲೆ ಮನಸ್ಸು ಎಲ್ಲ ಕೆಟ್ಟ ಹೋಗಿದೆ. ಹೋಗಲ್ಲೋ, ನೀನೇನ್ ದೊಡ್ಡ ಸಾಚನ? ಅದು 2008. ಈ ವರ್ಷ ವಿನಯ್ ಅವರು ಟೂ ವೇ ಅನ್ನೋ ಆಲ್ಬಮ್ ಸಾಂಗ್ ಒಂದನ್ನು ನಿರ್ಮಿಸ್ತಾರೆ. ಹಾಡುಗಳಂತೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡಿಬಂದಿತ್ತು. ಅದೆಷ್ಟೋ ಮಂದಿಗೆ ಹೊಸ ಲೋಕಕ್ಕೆ ಕೊಂಡೊಯ್ದಿತ್ತು. ಅಮಿತ್ ಆನಂದ್ ಅಂದ್ರೆ ಗುಲ್ಟು ಚಿತ್ರದ ಸಂಗೀತ ನಿರ್ದೇಶಕರೇ ಟೂ ವೇ ಆಲ್ಬಮ್ನ ಸಂಗೀತ ನಿರ್ದೇಶಕರು. ಅಷ್ಟೇ ಅಲ್ಲದೆ ಶ್ರೀನಗರ ಕಿಟ್ಟಿ ಕೂಡ ಹಾಡೊಂದರ ನಡುವೆ ಇರುವ ಸಂಭಾಷಣೆಗೆ ಧ್ವನಿಯಾಗಿದ್ದಾರೆ. ಇದೀಗ 13 ವರ್ಷಗಳ ಬಳಿಕ ಟೂ ವೇ ಮತ್ತೊಮ್ಮೆ ಸದ್ದು ಮಾಡ್ತಿದೆ, ಅದು ಹೊಸ ರೂಪದಲ್ಲಿ. ನೋಡ್ಬಿಟ್ಟು ಹುಡುಗಿ ಬರ್ತಾಳೆ ಅಂತ ಹೇಳಲೇ. ಹೌದು, ಅಂದು ಆಡಿಯೋವನ್ನು ಮೆಚ್ಚಿಕೊಂಡ ಮಂದಿ ವಿನಯ್ ಅವರ ಬೆನ್ನಿಗೆ ಬಿದ್ದಿದ್ರು. ಏನ್ ವಿನಯ್ ಅವರೇ, ಸಖತ್ತಾಗಿ ಮಾಡಿದ್ದೀರಾ, ಒಂದು ವಿಡಿಯೋ ಆಲ್ಬಮ್ ಮಾಡಿ, ಯಾವಾಗ ಬಾಸ್ ಆಲ್ಬಮ್? ಹೀಗೆ ಆತ್ಮೀಯರು ವಿನಯ್ ಅವರಿಗೆ ಹೇಳೋಕೆ ಶುರು ಮಾಡಿದ್ರು. ಇದರಿಂದ ವಿಡಿಯೋ ಆಲ್ಬಮ್ ಮಾಡಬೇಕೆಂದು ವಿನಯ್ ಅವರು ನಿರ್ಧರಿಸಿದ್ರು. ಅದೇ ಸಾಂಗ್, ಅದಕ್ಕೆ ವಿಡಿಯೋ ಮಾಡೋದು ವಿನಯ್ ಅವರಿಗೆ ಇಷ್ಟವಿರಲಿಲ್ಲ. ಹೀಗಾಗಿ ಏನಾದರೂ ಹೊಸತನ ನೀಡಬೇಕು ಎಂದು ಹಾಡಿನ ಮಧ್ಯೆ ಸಂಭಾಷಣೆಯ ದೃಶ್ಯಗಳನ್ನು ಪೋಣಿಸಿ ವಿಭಿನ್ನವಾಗಿ ಪ್ರೇಕ್ಷಕರಿಗೆ ಉಣಬಡಿಸಬೇಕು ಎಂದು ವಿನಯ್ ಯೋಚಿಸಿದ್ರು. ಇದಕ್ಕೆ ಬೇಕಾದ ಸ್ಕ್ರಿಪ್ಟ್ ಕೆಲಸವನ್ನು ಮಾಡಿದ್ರು. ಅದೊಂದು ದಿನ ಆಡಿಷನ್ ಮೂಲಕ ಕಲಾವಿದರ ಆಯ್ಕೆಯೂ ನಡೆಯಿತು. ಇದೀಗ ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನವಾಗಿ ಟೂ ವೇ ಬೀಟ್ ಸಾಂಗ್ ಇಂದು ರಿಲೀಸ್ ಆಗ್ತಿದೆ. ಲವ್ ಫೇಲ್ಯೂರ್ ತುಂಬಾನೇ ಕಾಮನ್. ಕೈಗೆ ಸಿಕ್ಕಿದ್ರೆ ಕ್ಲೀನ್ ಕೃಷ್ಣಪ್ಪನೇ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಕಲನ, DOP ಹಾಗೆ ನಿರ್ದೇಶಕರಾಗಿ ವಿನಯ್ ಅವರು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಕರುನಾಡಿನ ನವೀನ ಮನೋಹರ ಸ್ಥಳಗಳಲ್ಲಿ ಚಿತ್ರೀಕರಿಸಲಾಗಿದ್ದು ಅತ್ಯದ್ಭುತವಾಗಿ ಬೀಟ್ ಸಾಂಗ್ ಮೂಡಿಬಂದಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಟೂ ವೇ ಅನ್ನೋದು ಸಣ್ಣ ಪುಟ್ಟ ದೃಶ್ಯಗಳು ಮತ್ತು ಹಾಡಿನ ಸಮುಚ್ಚಯ. ನಮಗಂತೂ ಈ ಆಲ್ಬಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವೊಮ್ಮೆ ಕೇಳಿ, ಇಷ್ಟ ಆದರೆ ನಿಮ್ಮವರಿಗೂ ಶೇರ್ ಮಾಡಿ. ಹಾಗೆ ಹೇಗಿದೆ ಅನ್ನೋ ಅನಿಸಿಕೆ ತಿಳಿಸೋಕೆ ಮಾತ್ರ ಮರಿಬೇಡಿ. ಆಲ್ ದ ಬೆಸ್ಟ್ ವಿನಯ್ ಅಂಡ್ ಟೀಮ್. ನಮಸ್ಕಾರ. ನೋಡಿ, ಹೊಸ ಟೀಮಿಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಬೆಸ್ಟ್ ಆಫ್ ಲಕ್ ಅಂಡ್ ಕಂಗ್ರ್ಯಾಚುಲೇಷನ್ ಅಂಡ್ ವಿನಯ್ ಡೈರೆಕ್ಷನ್ ಮಾಡಿ. ಐ ವಿಶ್ ದ ಡೈರೆಕ್ಟರ್ ಅಂಡ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡಿ. ಈ ಹೊಸ ಪ್ರಯತ್ನಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೆಸಬೇಕಂತ ನಾ ಕೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.